ಕಾಂಗ್ರೆಸ್ನ ಹಿರಿಯ ನಾಯಕ ಆಸ್ಕರ್ ಫೆರ್ನಾಂಡಿಸ್ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದು ಅವರ ಆರೋಗ್ಯದಲ್ಲಿ ಶೀಘ್ರ ಚೇತರಿಕೆ ಕಾಣುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಇಂದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ। ಈ ಸಂದರ್ಭ ಮಾಜಿ ಸಚಿವ ರಮನಾಥ ರೈ ಮಾತನಾಡಿ, ಫರ್ನಾಂಡಿಸ್ ಅವರು ಯಾರನ್ನು ದ್ವೇಷಿಸಿದವರಲ್ಲ, ವೈರಿಗಳನ್ನು ಕೂಡ ಪ್ರೀತಿಸುವ ಗುಣ ಅವರದ್ದು। ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ, ಆರೋಗ್ಯ ಆದಷ್ಟು ಬೇಗ ಸುಸ್ಥಿತಿಗೆ ಬರಲಿ ಎಂದರು। ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಜಶೇಖರ್ ಕೋಟ್ಯಾನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು। ಆಗುವಂತೆ ಭಗವಂತ ದಯಪಾಲಿಸಬೇಕು। ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಮತ್ತು ಅವರ ಜನರಲ್ಲಿ ಮಾಡಿರ್ತಕ್ಕಂಥ ಪ್ರೀತಿ ಯಾರನ್ನು ಕೂಡ ದ್ವೇಷ ಮಾಡಲಿಲ್ಲ। ಅವರು ಯಾರನ್ನು ಕೂಡ ದ್ವೇಷ ಮಾಡಿ ವೈರಿಯನ್ನು ಕೂಡ ಪ್ರೀತಿ ಮಾಡಿದರು। ಯೇಸು ಕ್ರಿಸ್ತನ ಸಿದ್ಧಾಂತ ಇದೆ, ಒಂದು ಕೆನ್ನೆಗೆ ಬಾರಿಸಿದರೆ ಇನ್ನೊಂದು ಕೆನ್ನೆ ತೋರಿಸುವುದು, ಯಾರು ನಿನಗೆ ತೊಂದರೆ ಮಾಡ್ತಾರೆ ಅವ್ರನ್ನ ದ್ವೇಷ ಮಾಡಬೇಡ ಅಂತ ಆ ಭಾವನೆ, ಆ ವಿಚಾರವನ್ನು ಖಂಡಿತವಾಗಿ ಪಾಲಿಸಿದವರು ಆಸ್ಕರ್ ಫರ್ನಾಂಡಿಸ್। ಅವರಿಗೆ ದೇವರು ಆರೋಗ್ಯವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಆರೋಗ್ಯ ಚೇತರಿಸಬೇಕಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದ ಹರೀಶ್ ಕುಮಾರ್, ಹಾಗೆ ಮಾಜಿ ಸಚಿವರಾದಂಥ ರಮನಾಥ ರೈ, AICC ಕಾರ್ಯದರ್ಶಿಯಾದಂಥ ಐವನ್ ಡಿಸೋಜ ಅವರು, ಆಮೇಲೆ ಪ್ರಮುಖ ಗಣ್ಯರೆಲ್ಲ ಜೊತೆ ಸೇರಿಕೊಂಡು ಈ ಮಂಗಳೂರು ಕುದ್ರೋಳಿ ದೇವಸ್ಥಾನದಲ್ಲಿ ಅವರ ಆರೋಗ್ಯ ಚೇತರಿಸಬೇಕಂತ ನಾವು ಗೋಕರ್ಣನಾಥ ದೇವರ ಹತ್ರ ಬೆಳಿಗ್ಗೆಯಿಂದ ಪೂಜೆ ಮಾಡಿ ಎಲ್ಲ ಬೇಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೇವೆ।